ಮೋಸ್ಟ್ಲಿ 1 ಅವರಿಂದ ಕೂತು ಏನಾದರೂ ಸ್ವಲ್ಪ ಬೇಸರ ಆಗಿರ್ಬೋದು. ಎಲ್ಲರೂ 3 ಸಲ ಭಾರತ್ ಮಾತಾಕ್ಕೆ ಜೈ ಹೇಳೋಣ. ಬೋಲೋ ಭಾರತ್ ಮಾತಾಕ್ಕೆ. ಆ ಸ್ಕೂಲ್ಗೆ ಈ ಸ್ಕೂಲ್ಗೆ 2 ಸ್ಕೂಲ್ಗೆ ಗೊತ್ತಾಗ್ಬೇಕು ಇಲ್ಲೇನೋ ಸೌಂಡ್ ಆಗ್ತಾ ಇದೆ ಅಂತ. ಬೋಲೋ ಭಾರತ್ ಮಾತಾಕ್ಕೆ, ಬೋಲೋ ಭಾರತ್ ಮಾತಾಕ್ಕೆ. ವೆರಿ ಗುಡ್. ಜೆ.ಸಿ. ಪುತ್ತೂರು ಇವರು ಆಯೋಜನೆ ಮಾಡಿರುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಎಲ್ಲ ಮಕ್ಕಳಲ್ಲಿ ಡ್ರಗ್ಸ್ ಏನಂತ ಗೊತ್ತಿರಬೇಕು. ಡ್ರಗ್ಸ್ ಯೂಸ್ ಮಾಡೋದ್ರಿಂದ ಏನೇನು ಪರಿಣಾಮಗಳಾಗತ್ತೆ, ಹಾಗೆ ಸೈಬರ್ ಅಪರಾಧ ಅಂದ್ರೇನು, ಸೈಬರ್ ಅಪರಾಧದ ವಂಚಕರು ನಮ್ಮನ್ನು ಯಾವ ಥರ ಮಾಯಾಜಾಲಕ್ಕೆ ನಮ್ಮನ್ನು ಸಿಲುಕಿಸ್ತಾ ಇದ್ದಾರೆ, ಅದರಿಂದ ಪಾರಾಗುವಂತಹ ವಿಧಾನ ಏನು ಎಂಬುದಾಗಿ ಇವತ್ತು ಎಲ್ಲ ಟ್ರೈನರ್ಸ್, ನಿಮ್ಮ ಟ್ರೈನಿಂಗ್ ಮಾಡಿರುವಂತಹ ಎಷ್ಟೋ ಜನ ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ಇಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಎಲ್ಲ ರೂಪುರೇಷೆಗಳನ್ನು ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಒಂದು ಕಾರ್ಯಕ್ರಮ ಯಾವ ಥರ ಆಯೋಜನೆ ಮಾಡ್ತಾರೆ, ಅದರ ಅಧ್ಯಕ್ಷರು ಏನು ಮಾತಾಡ್ತಾರೆ, ಮುಖ್ಯ ಅತಿಥಿಗಳು ಏನು ಮಾಡ್ತಾರೆ, ಯಾವ ಥರ ದೀಪ ಪ್ರಜ್ವಲಿಸಿ ಅದನ್ನು ಚಾಲನೆ ಮಾಡ್ತಾರೆ, ಪೊಲೀಸ್ ಇಲಾಖೆಯವರು ಏನು ಮಾತಾಡ್ತಾರೆ, ಡಾಕ್ಟ್ರ್ ಏನು ಮಾತಾಡ್ತಾರೆ, BO ಸರ್ ಏನು ಮಾತಾಡ್ತಾರೆ ಎಂಬತಕ್ಕಂಥದ್ದನ್ನು ನೀವು ಅಬ್ಸರ್ವ್ ಮಾಡಬೇಕು. ಯಾಕೆ ಅಂದರೆ ನೆಕ್ಸ್ಟು ಆಗಲೇ ನಮ್ಮ ಅಧ್ಯಕ್ಷರು ಒಂದು ಮಾತು ಹೇಳಿದರು, 2ನೇ ಜನ್ರೇಷನನ್ನು ಬೆಳೆಸಬೇಕು ಅಂತ. 2ನೇ ಜನ್ರೇಷನನ್ನು ಬೆಳೆಸೋದು ಅಂತಂದರೆ ಈಗ ನಾವೆಲ್ಲ ಒಂದು ಜನ್ರೇಷನ್ನು, ನೆಕ್ಸ್ಟ್ ಜನ್ರೇಷನ್ ನಿಮ್ಮದೇ. ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದರಿಂದ ಹಿಡಿದು ಇಡೀ ಭಾರತ ದೇಶದಲ್ಲಿ ಇಡೀ ಪ್ರಪಂಚವನ್ನು ಸೈಬರ್ ಅಪರಾಧ ಮುಕ್ತ ಹಾಗೂ ಡ್ರಗ್ಸ್ ಮುಕ್ತ ಪ್ರಪಂಚವನ್ನು ನಿರ್ಮಾಣ ಮಾಡುವಂಥದ್ದು ನಮ್ಮೆಲ್ಲರ ಗುರಿ ಆಗಬೇಕು. ಗುರಿ ಆಗಬೇಕಾದ್ರೆ ನಾವೆಲ್ಲ ಪಕ್ಕದಲ್ಲಿ ಮಾತಾಡೋದು, ಅಲ್ಲೇನಾದರೂ ಒಂದು ಸ್ವಲ್ಪ ಸೌಂಡ್ ಆದರೆ ನಾವು ಮಾತಾಡ್ತಾ ಹೋದರೆ ನಮಗೇನು ಕಾರ್ಯಕ್ರಮದ ಅರ್ಥ ಆಗೋದಿಲ್ಲ. ಬಹುಶಃ ನನ್ನ ಪ್ರಕಾರ ಅವ್ರು ಹಮ್ಮಿಕೊಂಡಿರುವಂಥ ಒಂದು ಕಾರ್ಯಕ್ರಮ ಎಂಥ ಕಾರ್ಯಕ್ರಮ ಅಂತಂದರೆ ಇದು ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂಥ ಒಂದು ಕಾರ್ಯಕ್ರಮ. ಯಾಕಪ್ಪ ಅಂತಂದರೆ 100 ಶಾಲೆಗಳಲ್ಲಿ ಅವರು ಅಟ್ ಎ ಟೈಮ್ ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಈ ಒಂದು ಡ್ರಗ್ಸ್ ಮತ್ತು ಸೈಬರ್ ಅಪರಾಧದ ಬಗ್ಗೆ ಒಂದು ವಿಶೇಷವಾಗಿರುವಂಥ ಒಂದು ಕಾರ್ಯಾಗಾರವನ್ನು ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ನಾವು JSI ಮತ್ತು ಅದರ ಎಲ್ಲ ಸದಸ್ಯರಿಗೆ ಮತ್ತು ಕಾರ್ಯಕಾರಿ ಸಮಿತಿಗೆ ನಾವು ವಿಶೇಷವಾಗಿರುವಂಥ ಒಂದು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗತ್ತೆ. ಇವತ್ತು ಸಮಾಜ ತುಂಬ ಸ್ವಾರ್ಥಿತವಾಗಿರುವಂಥ ಒಂದು ಸಮಾಜ. ನಾನು ಬದುಕಿದ್ರೆ ಸಾಕು, ನಾನು ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ಚೆನ್ನಾಗಿದ್ದರೆ ಸಾಕು ಎಂಬತಕ್ಕಂಥ ಇರುವಂಥ ನಿಟ್ಟಿನಲ್ಲಿ ಇವತ್ತು ಇಡೀ ಸಮಾಜ ಚೆನ್ನಾಗಿರಬೇಕು, ಇಡೀ ನಮ್ಮ ಪುತ್ತೂರಿನ ಡ್ರಗ್ಸ್ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು, ಮುಕ್ತ ನಗರವನ್ನಾಗಿ ಮಾಡಬೇಕು, ಯಾವುದೇ ಸೈಬರ್ ಅಪರಾಧ ಆಗಿ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಒಂದು ಉತ್ತಮವಾಗಿರುವಂಥ ಒಂದು ಕಾರ್ಯಾಗಾರವನ್ನು ನಮ್ಮ 2 ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಖುಷಿ ತಂದಿರುವಂಥ ಒಂದು ವಿಚಾರ. ವಿದ್ಯಾರ್ಥಿಗಳು ಡ್ರಗ್ಸ್ಗೆ ಯಾವ ಥರ ಡ್ರಗ್ಸ್ ಸೇವನೆ ಮಾಡಬೇಕು ಮತ್ತು ಸೈಬರ್ ಅಪರಾಧ ಯಾವ ಥರ ಮಾಡಬೇಕು ಅಂತ ಯಾರಾದರೂ ಕಾರ್ಯಾಗಾರ ಯಾರಾದರೂ ಹೋಗಿದ್ದೀರಾ? ಡ್ರಗ್ಸ್ ಯಾವ ಥರ ಸೇವನೆ ಮಾಡಬೇಕು, ಸೈಬರ್ ಅಪರಾಧಗಳನ್ನು ಯಾವ ಥರ ಮಾಡಬೇಕು, ಯಾವ ಥರ ಜನಗಳಿಗೆ ಮೋಸ ಮಾಡಬೇಕು ಅಂತ ಯಾವುದಾದ್ರೂ ಕಾರ್ಯಾಗಾರಕ್ಕೆ ಹೋಗಿದ್ದಾರಾ? ಯಾರು ಯಾವ ಕಾರ್ಯಾಗಾರಕ್ಕೆ ಹೋಗಿಲ್ಲ. ನೀವು ಬಂದಿರುವಂಥದ್ದು ಸಮಾಜ ಮತ್ತು ಪ್ರಪಂಚಕ್ಕೆ ಅಂಟಿರುವಂಥ ಒಂದು ಕಲಂಕವನ್ನು ತೆಗೆದುಹಾಕೋದಕ್ಕೆ ಬೇಕಾಗಿರುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು 1% ಯಾರೂ ಸಹ ಚಾಚು ತಪ್ಪದಿರ 100% ನೀವು ಭಾಗವಹಿಸ್ಕೊಂಡು ನೀವು ಇದರಲ್ಲಿ ನಿಮ್ಮ ಭಾಗವಹಿಸುವಿಕೆಯನ್ನು ಹೆಚ್ಚು ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಯಾರೊಬ್ಬರು ಹುಡುಗ ಹೋಗ್ತಾರೆ ಬರ್ತಾರೆ, ಇನ್ನೊಬ್ರು ಯಾರ ಕೈ ಹಿಡ್ಕೊಂಡು ತೂಗ್ತಾ ಇರ್ತಾರೆ. ನೀವೆಲ್ಲ ಭವ್ಯ ಭಾರತದ ಭವಿಷ್ಯವನ್ನು ಬರೀಲಿರುವಂಥ ಒಂದು ಉಜ್ವಲವಾಗಿರುವಂಥ ಒಂದು ಮನೆಯಲ್ಲಿ ನೀವು ಹೀಗೆ ಆರಾಮಾಗಿ ನಿದ್ದೆ ಮಾಡಿಬಿಟ್ರೆ ಚೆನ್ನಾಗಿರುವಂಥ ಸೆಷನ್ ಅದು ಫ್ರೂಟ್ಫುಲ್ ಆಗಬೇಕು.
ನಿಮ್ಮ ಜೀವನಕ್ಕೆ ಅದು ಬೇಕಾಗಿರುವಂಥ ಒಂದು ಫಲವತ್ತತೆಯನ್ನು ಕೊಡಬೇಕು. ಆ ಫಲವತ್ತತೆಯನ್ನು ಕೊಟ್ಟರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ತುಂಬ ಇಲ್ಲಿ ಕೈ ಹಿಂಗೆ ಹಾಕೊಂಡ್ಬಿಡ್ತೀರಿ, ಆಟೋಮೆಟಿಕಲಿ ನಿದ್ದೆ ಬರುತ್ತೆ. ಮತ್ತು ಇನ್ನೇನು ಪಕ್ಕದಲ್ಲಿ ಒಂದು ಚೂರು ಸೌಂಡ್ ಆದ್ರೆ ಸಾಕು ಎಲ್ಲ ಆ ಕಡೆ ಡೈವರ್ಟ್ ಮಾಡ್ತೀರಿ. ಆ ಕಡೆ ಯಾವುದೇ ಕಾರಣಕ್ಕೂ ಡೈವರ್ಷನ್ ಆಗಬಾರ್ದು. ಇದರಲ್ಲಿ ನಮಗೆ ಆಶ್ಚರ್ಯ ಏನು ಅಂತಂದರೆ, ಆಗಲೇ ಹೇಳ್ದಂಗೆ ಸರ್ ಹೇಳ್ದಂಗೆ BO ಸರ್ ಹೇಳ್ದಂಗೆ, ಇಡೀ ಡ್ರಗ್ಸ್ ಇವತ್ತು ಯಾವ ಪ್ರದೇಶದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಹುಡುಕಿ ನೋಡಬೇಕಾಗತ್ತೆ. ಆದರೆ ಆ ಡ್ರಗ್ಸ್ ಎಲ್ಲಿ ಉತ್ಪಾದನೆ ಆಗ್ತಾ ಇದೆ, ಹೆಂಗಿಂದ ಹೇಗೆ ಬರ್ತಾ ಇದೆ, ಡ್ರಗ್ಸನ್ನು ನಿಯಂತ್ರಣ ಮಾಡೋದಕ್ಕೆ ಬೇಕಾಗಿ ಎಷ್ಟೋ ಸಂಘ ಸಂಸ್ಥೆಗಳಿದ್ದಾವೆ. ಇವತ್ತು ಇಡೀ ಕರ್ನಾಟಕ ಮತ್ತು ಭಾರತಾದ್ಯಂತ ಎಲ್ಲ ಕಡೆ ಚೆಕ್ ಪೋಸ್ಟ್ಗಳು ಹಾಕಿ ಯಾವುದೇ ಡ್ರಗ್ಸ್ ಬರ್ದಿರ ಎಲ್ಲ ವೆಹಿಕಲ್ನ ಸ್ಟಾಪ್ ಮಾಡಿ ಚೆಕ್ ಮಾಡ್ತಾ ಇದ್ದಾರೆ. ಆದರೂ ಸಹ ಇವತ್ತು ಡ್ರಗ್ಸ್ ಇವತ್ತು ನಮ್ಮ ಮನೆಗಳಲ್ಲಿ ತಲುಪಿದೆ. ಹೇಗೆ ಬರ್ತಾ ಇದೆ ಅಂತಂದರೆ, ಡ್ರಗ್ಸ್ ಮಾರಾಟ ಮಾಡುವಂಥವ್ರು ಮತ್ತು ಡ್ರಗ್ಸ್ ಸೇವನೆ ಮಾಡುವಂಥವ್ರ ಉದ್ದೇಶ ಏನಿದೆ ಗೊತ್ತಾ? ಎಂಥ ಪೊಲೀಸ್ ಆದರೂ ಇರಲಿ, ಎಂಥ ಮಿಲಿಟ್ರಿ ಅವ್ರನ್ನ ಬೇಕಾದರೆ ಇಡೀ ಬಾರ್ಡರ್ಸಲ್ಲಿ ಬೇಕಾದರೆ ಕಾವಲು ಹಾಕಿರಲಿ, ನಾವು ಡ್ರಗ್ಸ್ನ ತಗೊಂಡೇ ಬರ್ತೀವಿ ಅಂತ ಹೇಳ್ಬಿಟ್ಟು ಅವ್ರದ್ದು ಧ್ಯೇಯ ಇದೆ. ಹಾಗಾದರೆ ಆ ಧ್ಯೇಯಕ್ಕೆ ಹೌದು ನೀವು ಮಾಡ್ತಾ ಇರೋದು ಸರಿ ಅಂತ ಹೇಳ್ಬಿಟ್ಟು ನಾವು ಹೋಗೋಣ. ಅದಕ್ಕೆ ಎದುರಾಗಿ ನಿಂತು ನೀವು ಡ್ರಗ್ಸ್ ತಗೊಂಬರ್ರಿ ನೋಡೋಣ, ನಾವು ಅದನ್ನು 100% ನಾವು ಪ್ರತಿರೋಧ ಮಾಡ್ತೀವಿ, ನಿಮ್ಮನ್ನು ಹತ್ತಿಕ್ತೀವಿ, ನಿಮ್ಮನ್ನು ಕಾನೂನು ರೀತಿಯಲ್ಲಿ ನೀವು ಶಿಕ್ಷಿಸ್ತೀವಿ ಅಂತ ಶಿಕ್ಷೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸಹ ಕೈ ಜೋಡಿಸ್ಬೇಕಾ ಬೇಡವಾ? ಕೈ ಜೋಡಿಸ್ಬೇಕು ಅಂತಂದರೆ ದಯವಿಟ್ಟು ಯಾರು ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ನಾವು ಮಾತಾಡೋದನ್ನು ಅಭ್ಯಾಸ ಮಾಡೋಣ. ನಾನು ಮೊನ್ನೆ ಹೇಳಿದೆ ಒಂದು ಸೆಷನಲ್ಲಿ, ನೀವೆಷ್ಟು ಮಾತಾಡ್ತೀರೋ ಅಷ್ಟು ನಿಮ್ಮ ಎನರ್ಜಿನ ನೀವು ಕಳ್ಕೊತಾ ಹೋಗ್ತೀರಿ. ಆಗ್ಲಿಂದ ಡ್ರಗ್ಸ್ ಅಂದರೆ ಏನು, ಡ್ರಗ್ಸ್ ಯಾವ್ಯಾವ ಅಂತ ಹೇಳ್ಬಿಟ್ಟು ಡಾಕ್ಟರ್ ಸರ್ ತುಂಬ ಚೆನ್ನಾಗಿ ಹೇಳಿದರು. ನಾ ಹೇಳ್ತಾ ಇರೋದು, ಡ್ರಗ್ಸ್ ಅಂದರೆ ಕೇವಲ ಅವರು ತಗೊಳ್ಳುವಂಥ ಅಫೀಮು, ಅವ್ರು ತಗೊಳ್ಳುವಂಥ ಬೇರೆ ಬೇರೆ ರೀತಿಯಾಗಿರುವಂಥ ಗಾಂಜಾ ಆಗಿರ್ಬೋದು, ಅಫೀಮ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾಗಿರುವಂಥ ಮೆಡಿಕಲಲ್ಲಿ ಸಿಗುವಂಥ ಯಾವುದೇ ವಸ್ತು ಆಗಿರ್ಬೋದು. ಒಂದು ವಸ್ತುವನ್ನು ನಾವು ಪದೇ ಪದೇ ನಮಗೆ ತಿನ್ನಬೇಕು ಅಂತ ಹೇಳ್ಬಿಟ್ಟು ಅನಿಸಿದ್ರೆ, ಆ ವಸ್ತುವನ್ನು ನಾವು ಸೇವನೆ ಮಾಡಬೇಕು ಅನಿಸಿದ್ರೆ, ಆ ವಸ್ತು ಇರ್ದಿರ ನಾನು ಯಾವುದೇ ಕಾರಣಕ್ಕೆ ಇರೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಚಾಕ್ಲೇಟು ಸಣ್ಣ ಮಕ್ಕಳೇ ಆ ಚಾಕ್ಲೇಟ್ನ ತಿನ್ನುವುದಕ್ಕೆ ಪದೇ 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 ಬಯಸ್ತಾರೆ. ಫಾರ್ ಎಕ್ಸಾಂಪಲ್, ಹೆಣ್ಮಕ್ಳಿಗೆ ತುಂಬ ಆಸೆ ಏನು ಅಂತಂದರೆ, ನಮ್ಮಲ್ಲಿ ನಾವು ಶಾಲೆಗೆಲ್ಲ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಈ ಹುಣಸೆ ಹಣ್ಣು ತುಂಬ ಇಷ್ಟ. ಹುಣಸೆ ಹಣ್ಣು ಮರಗಳಲ್ಲಿದ್ದರೆ ಅದನ್ನು ಕಿತ್ಕೊಂಡು ತಿನ್ನುವಂಥದ್ದು ಬಹಳ ಅಭ್ಯಾಸ. ನೀವು ಯಾವುದೇ ಆಗಲಿ ಒಂದು ವಸ್ತುನ ಪದೇ ಪದೇ ಸೇವನೆ ಮಾಡ್ತಾ ಇದ್ದರೆ ಅದು 100% ನಿಮಗೆ ಅಡಿಕ್ಟ್ ಆಗಿದೆ ಅಂತ ಅರ್ಥ. ಇನ್ನು ಮನೆಗಳಲ್ಲಿ ನೋಡಿ, ಬೆಳಗ್ಗೆ ಎದ್ದ ತಕ್ಷಣವೇ ಬೆಡ್ ಕಾಫಿ, ಇನ್ನು ಬೆಡ್ ಮೇಲೆ ಇನ್ನು ಬಾಯಿಗೆ ನೀರು ಕೂಡ ಹಾಕಿರಲ್ಲ, ಒಂದು ಇಷ್ಟುದ್ದ ಗ್ಲಾಸಲ್ಲಿ ಕಾಫಿ ಕುಡಿದು ಬಿಡ್ತಾರೆ. ಆಮೇಲೆ ಊಟ ಆದಮೇಲೆ ಒಂದು ಕಾಫಿ, ಊಟಕ್ಕಿಂತ ಮೊದಲು ಒಂದು ಕಾಫಿ, ಮಧ್ಯಾಹ್ನ ಊಟಕ್ಕೆ ಒಂದು ಕಾಫಿ, ಮತ್ತು ಸಾಯಂಕಾಲ ಒಂದು ಕಾಫಿ, ಮಲಕ್ಕೋಬೇಕಾದ್ರೆ ಇನ್ನೊಂದು ಕಾಫಿ. ಇಷ್ಟು ಯಾರಿಗೆ ಅಭ್ಯಾಸ ಇದೆಯೋ ಆ ಕಾಫಿ ಕೂಡ ಡ್ರಗ್ಸ್ಗೆ ಈಕ್ವಲೆ. ಅದು ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ನಿಮ್ಗಿರುವಂಥದ್ದು ಒಂದು ಅವಕಾಶ ಏನಪ್ಪ ಅಂತಂದರೆ, ಚೆನ್ನಾಗಿರುವಂಥ ಒಂದು ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳೋಕ್ಕೆ ಬೇಕಾಗಿ ನೀವು ಅದರಲ್ಲಿರುವಂಥ ಒಂದು ಸಾರಾಂಶ ಏನಿದೆ, ಅದರಲ್ಲಿರುವಂಥ ಮುಖ್ಯಾಂಶಗಳನ್ನು ನೀವು ತಗೋಬೇಕು. ಇಡೀ ವಿದ್ಯಾಭ್ಯಾಸದ ಕಡೆ ಸಂಪೂರ್ಣವಾಗಿರುವಂಥ ನಿಮ್ಮ ಗಮನ ಕೊಟ್ಟಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಚಾಕ್ಲೇಟ್ ಆಗಿರ್ಬೋದು, ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಅದರ ಪ್ರಭಾವ ಏನಾಗುತ್ತೆ, ತಾನಾಗಿ ಕಡಿಮೆ ಆಗುತ್ತೆ. ಚೆನ್ನಾಗಿ ಒಂದು ಚಿತ್ರ ಬರೆಯೋದನ್ನು ಅಭ್ಯಾಸ ಮಾಡಿ, ಚೆನ್ನಾಗಿ ಒಂದು ಪದ್ಯ ಹೇಳೋದನ್ನು ಅಭ್ಯಾಸ ಮಾಡಿ, ಚೆನ್ನಾಗಿರುವಂಥ ಜಾನಪದ ಗೀತೆಗಳನ್ನು ಹೇಳೋದಕ್ಕೆ ಅಭ್ಯಾಸ ಮಾಡಿ, ಚೆನ್ನಾಗಿ ಕ್ರಿಕೆಟ್ ಆಡಿ, ಚೆನ್ನಾಗಿ ಆಟ ಆಡಿ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮಿಂಚ್ತಾ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡದ ಅದೆಷ್ಟೋ ಕ್ರೀಡಾಪಟುಗಳು ಮಿಂಚ್ತಾ ಇದ್ದಾರೆ. ನೀವು ಆ ನಿಟ್ಟಿನಲ್ಲಿ ನೀವು ನಿಮ್ಮ ದೃಷ್ಟಿಯನ್ನು ಹರಿಸಿ. ಅದನ್ನು ಬಿಟ್ಟು ಇಲ್ಲ ಬೇಡ, ನನ್ನ ಫ್ರೆಂಡು ಯಾವುದೋ ಒಂದು ಚಾಕ್ಲೇಟ್ ತಿಂತಾನೆ, ಯಾವುದೋ ಒಂದು ಡ್ರಗ್ ತಿಂತಾನೆ, ಅವನಿಗೆ ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಆಗಿರುತ್ತೆ ಅಂತೇಳ್ಬಿಟ್ಟು ಹೇಳಿ ಡ್ರಗ್ಸ್ ತಿಂದವನ ಜೊತೆ ಯಾವುದೇ ಕಾರಣಕ್ಕೂ ನಿಮ್ಮ ಸ್ನೇಹವನ್ನು ಬೆಳೆಸಬೇಡಿ. ನೀವು ಏನು ಅನ್ಕೊಂಡ್ರದಾಗತ್ತೆ. ನಾಳೆಯಿಂದ ನಾನು ಡ್ರಗ್ಸ್ ಸೇವನೆ ಮಾಡ್ತೀನಿ, ನಾನು ಡ್ರಗ್ಸ್ ಸೇವನೆ ಮಾಡಬೇಕು, ಆ ಅಮಲಲ್ಲೇ ಇರಬೇಕು ಅನ್ಕೊಂಡ್ರೆ ಗ್ಯಾರಂಟಿ ಅಮಲಲ್ಲೇ ಇರ್ತೀರಿ. ಇಲ್ಲ, ನಾನು ಆ ಅಮಲಲ್ಲಿ ಇರೋದಿಲ್ಲ, ನಾನು ಈ ದೇಶಕ್ಕೆ ಬೇಕಾಗಿ, ನನ್ನ ಗ್ರಾಮಕ್ಕೆ ಬೇಕಾಗಿ, ನನ್ನ ಮನೆಗೋಸ್ಕರ ಬೇಕಾಗಿ ನಾನು ವಿದ್ಯಾಭ್ಯಾಸವನ್ನು ಕಲ್ತ್ಕೊತೀನಿ, ಭಾರತ ದೇಶದ ಪ್ರಮುಖ ಕೆಲಸಗಳನ್ನು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ನಿಂತಾಗ ಖಂಡಿತವಾಗಲೂ ನೀವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ನಾನು ಲಾಸ್ಟ್ ಸೆಷನ್ನಲ್ಲಿ ಕೂಡ ಹೇಳಿದ್ದೀನಿ, 13 ವರ್ಷದ ಒಬ್ಬ ಹುಡುಗ IPLಗೆ ಆಯ್ಕೆ ಆಗ್ತಾನೆ. ನಮಗೂ ಸಹ 13 ವರ್ಷ ಆಗಿದೆ, ಇಲ್ಲಿ ಎಲ್ರಿಗೂ 13 ವರ್ಷದಕ್ಕಿಂತ ಕಡಿಮೆ ಇರೋರು ಯಾರೂ ಇಲ್ಲ.
ಒಬ್ಬ 13 ವರ್ಷದ ಹುಡುಗ IPL ಆಯ್ಕೆಯಾಗಿ 1,25,00,000 ಗಳಿಸ್ಕೊಂಡ್ರೆ ನಾವೆಲ್ಲ ಏನು ಮಾಡಬೇಕು? ನಾವೆಲ್ಲ ಅಂದರೆ ಅವನ ಮನಸ್ಸನ್ನು ಸಂಪೂರ್ಣವಾಗಿ ಅವನು ಬ್ಯಾಟ್ ಮಾಡೋದಕ್ಕೆ ಬಾಲ್ ಹಾಕೋದಕ್ಕೆ ಅವನು ಬೇಕಾಗಿ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾನೆ. ಹಾಗಾದರೆ ನಮ್ಮ ಮನಸ್ಸನ್ನು ಯಾವುದಕ್ಕೆ ಕೊಡಬೇಕು? ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ ಇರಬೇಕಾದ್ರೆ ಸಚಿನ್ ತೆಂಡೂಲ್ಕರ್ ಥರ ಆಗಬೇಕು ಅಂತ ಹೇಳ್ಬಿಟ್ಟು ಕನಸ್ಕೊಂತ ಇದ್ದ. ಅದನ್ನೇ ಪ್ರತಿ ನಿಮಿಷ ಅದನ್ನೇ ಉಸಿರಾಡ್ತಾ ಇದ್ದ. ಸಚಿನ್ ತೆಂಡೂಲ್ಕರ್ ಇರಬೇಕಾದ್ರೆ ಅವನು ತಂಡಕ್ಕೆ ಆಯ್ಕೆಯಾಗಿ ಸಚಿನ್ ತೆಂಡೂಲ್ಕರ್ ಜೊತೆಗೇನೆ ಕ್ರಿಕೆಟ್ ಆಟ ಆಡ್ದ. ಅದು ಒಬ್ಬ ವಿದ್ಯಾರ್ಥಿಯ ಲಕ್ಷಣ. ನೀವು ಏನನ್ನು ಬಯಸ್ತೀರೋ ಅದನ್ನು 100% ಆಗ್ತೀರಿ. ವೀರಪ್ಪನ್ ಅನ್ಕೊಂಡ ತಮಿಳುನಾಡು, ಕೇರಳ, ಕರ್ನಾಟಕದ ನಿದ್ದೆಯನ್ನು ಗಳಿಸಬೇಕು ನಾನು, ಆ ಮುಖಾಂತರ ಸಾವಿರಾರು ಜನ ಪೊಲೀಸರು ನಾನು ಸಾಯಿಸಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡ. ಅವನು ದೊಡ್ಡ ಟೆರರಿಸ್ಟ್ ಆಗಿ ಮಾರ್ಪಟ್ಟ, ಅವನೊಬ್ಬ ನರಹಂತಕನಾಗಿ ಮಾರ್ಪಟ್ಟ. ಅವನು ವೀರಪ್ಪನ ಒಬ್ಬನ್ನು ಹಿಡಿಯೋದಕ್ಕೆ 3 ಸರ್ಕಾರಗಳು ಭಾರಿ ಪ್ರಯತ್ನ ಪಡಬೇಕಾಯ್ತು. ಅದೇ ಒಬ್ಬ ಒಸಾಮಾ ಬಿನ್ ಲಾಡೆನ್ನು ಇಡೀ ಅಮೆರಿಕದ ಗರಡಿಯಲ್ಲೇ ಪಲಗಿ ಇಡೀ ಅಮೆರಿಕ ದೇಶವನ್ನು ನಡಗಿಸ್ಬಿಟ್ಟ ಅವನು, ಒಸಾಮಾ ಬಿನ್ ಲಾಡೆನ್. ಅದೇ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಎಷ್ಟೋ ಜನ ಅಮೆರಿಕದ ಅಧ್ಯಕ್ಷರು ಆ ದೇಶವನ್ನು ಕಟ್ಟೋದ್ರಲ್ಲಿ ತನ್ನದೇ ಆಗಿರುವಂಥ ಒಂದು ವಿಶೇಷವಾದ ಒಂದು ಪಾತ್ರವನ್ನು ವಹಿಸಿದ್ದಾರೆ. ಡೆಮಾಕ್ರಸಿಗೆ ತನ್ನದೇ ಆಗಿರುವಂಥ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಅಂದರೆ ನೀವು ವಿದ್ಯಾರ್ಥಿಗಳು ನೀವು ಈಗಲಿಂದರೆ ಯಾವುದ್ರ ಕಡೆ ಒಳವು ತೋರ್ತೀರಿ, ಯಾವುದನ್ನು ಮನಸ್ಸಿಗೆ ಹಚ್ಕೋತೀರಿ, ಅದು 100% ಆಗ್ತೀರಿ. ಸೈನಾ ನೆಹ್ವಾಲ್ ಶಟಲ್ ಬ್ಯಾಡ್ಮಿಂಟನ್ ತಗೊಂಡ್ಲು. ದೇಶ ಮತ್ತು ರಾಷ್ಟ್ರ ಪ್ರಪಂಚ ಕಂಡಂಥ ಒಂದು ಉತ್ತಮವಾಗಿರುವಂಥ ಒಂದು ಶಟ್ಲರ್ ಆದಳು. ಒಬ್ಬ ಬಿಸ್ಮಿಲ್ಲಾ ಖಾನ್ ಏನು ಮಾಡಿದ್ರು, ನಾನೊಂದು ಶಹನಾಯಿಯನ್ನು ಅಚ್ಚುಕಟ್ಟಾಗಿ ನಾನು ಚೆನ್ನಾಗಿ ಅದನ್ನು ನುಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರಯತ್ನ ಪಟ್ಟರು. ರವಿಶಂಕರ್ ಅವರು ತನ್ನದೇ ಆಗಿರುವಂಥ ಒಂದು ವಾದ್ಯವನ್ನು ಹಿಡ್ಕೊಂಡು ಪ್ರಯತ್ನ ಪಟ್ಟರು. ಒಬ್ಬ ಧನರಾಜ್ ಪಿಲ್ಲೆ ಒಬ್ಬ ಹಾಕಿ ಬ್ಯಾಟನ್ನು ಹಿಡ್ಕೊಂಡು ಅದರಲ್ಲಿ ನಾನು ಶ್ರೇಷ್ಠತೆಯನ್ನು ಸಾಧಿಸ್ತೀನಿ ಅಂತ ಹೇಳ್ಬಿಟ್ಟು ಹೊರಟರು. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಲ್ಲಿ ನಮ್ಮದೇ ದೇಶದ ನೆಲ, ಅದೇ ಗಾಳಿಯನ್ನು ಸೇವನೆ ಮಾಡ್ತಾ ಇರೋದು, ಅದೇ ನೀರನ್ನು ಸೇವನೆ ಮಾಡ್ತಾ ಇರುವಂಥ ನಾವುಗಳು, ನಮಗೂ ಸಹ ಸೇಮ್ ಮೆದ್ಲಿದೆ, 2 ಕೈ ಇದೆ, 2 ಕಾಲಿದೆ. ನಾವೆಲ್ಲರೂ ಸಹ ಪ್ರಯತ್ನ ಪಟ್ಟರೆ ನಾವು ಖಂಡಿತವಾಗ್ಲೂ ಸಹ ನಾವು ಪ್ರಪಂಚಕ್ಕೆ ಒಂದು ಶ್ರೇಷ್ಠವಾದ ಒಂದು ಕೊಡುಗೆಯನ್ನು ಕೊಡ್ಬೋದು. ಆದರೆ ನಾವು ಎಲ್ಲೋ ಒಂದು ಕಡೆ ಏನಾಗ್ತಾ ಇದ್ದೀವಿ ಅಂತಂದರೆ ಯಾವುದೋ ಒಂದಕ್ಕೆ ನಾವು ಮಾರು ಹೋಗ್ತಾ ಇದ್ದೀವಿ. ಒಂದು ಸಣ್ಣದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಆಂಧ್ರ ಪ್ರದೇಶದ ಒಬ್ಬ ಹುಡುಗ ಚಿಕ್ಕಂದಿನಿಂದಲೇ ನಾನು ನಾಸಾ ವಿಜ್ಞಾನಿ ಆಗಬೇಕು ಅಂತ ಹೇಳ್ಬಿಟ್ಟು ಅನ್ಕೋತಾನೆ. ನಾಸಾ ವೈಜ್ಞಾನಿಕ ಕ್ಷೇತ್ರದಲ್ಲಿ ತನ್ನದೇ ಆಗಿರುವಂಥ ಒಂದು ವಿಶೇಷವಾಗಿರುವಂಥ ಕೊಡುಗೆಯನ್ನು ಕೊಡ್ತಾ ಇರುವಂಥ ಒಂದು ಸಂಸ್ಥೆ. 1958ರಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಹುಡುಗ ಚೆನ್ನಾಗಿ ಸ್ಟಡಿ ಮಾಡಿ ನಾಸಾದಲ್ಲಿ ವಿಜ್ಞಾನಿ ಆಗ್ತಾನೆ. ಹುಡುಗ ನಾಸಾದಲ್ಲಿ ವಿಜ್ಞಾನಿ ಆದಮೇಲೆ ನೆಕ್ಸ್ಟು 1 ಮಂತ್ ರಜಾ ಇರುತ್ತೆ, ಆಂಧ್ರ ಪ್ರದೇಶಕ್ಕೆ ವಾಪಸ್ ಬರ್ತಾನೆ. ವಾಪಸ್ ಬಂದು ಮನೆಯಲ್ಲಿರಬೇಕಾದ್ರೆ ಅವನ ಕ್ಲಾಸ್ಮೇಟ್ ಒಬ್ಬ ಇಲ್ಲೇ ಉಳ್ಕೊಂಡಿರ್ತಾನೆ. ಅವನೇನು ಚೆನ್ನಾಗಿ ಓದಿರಲ್ಲ, ಇಲ್ಲೇ ಉಳ್ಕೊಂಡಿರ್ತಾನೆ. ಅವನಿಗಿರುವಂಥ ಒಂದು ಕೆಟ್ಟ ಅಭ್ಯಾಸ ಏನು ಅಂತಂದರೆ ಡ್ರಗ್ಸ್ ಸೇವನೆ ಮಾಡ್ತಾ ಇರ್ತಾನೆ. ಇವನು ಅವನ್ನ ಮೀಟ್ ಆಗ್ತಾನೆ. ಮೀಟ್ ಆದಾಗ 1 ಸಲ ಮೀಟ್ ಆಗ್ತಾನೆ, 2 ಸಲ ಮೀಟ್ ಆಗ್ತಾನೆ. ಆ ಫ್ರೆಂಡ್ ಏನು ಹೇಳ್ತಾನೆ ಅಂತಂದರೆ ಸೈಂಟಿಸ್ಟ್ಗೆ, ಇದು ನನ್ನ ಹತ್ರ ಒಂದು ಡ್ರಗ್ ಇದೆ, ಈ ಡ್ರಗ್ನ ಯೂಸ್ ಮಾಡಿದ್ರೆ ಬಹಳ ಚೆನ್ನಾಗಿರ್ತದೆ, ಒಂದ್ಸಲ ಟೇಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಇವನೇನು ಹೇಳ್ತಾನೆ ಸೈಂಟಿಸ್ಟು, ನಾನು ಅಂಥದ್ದೆಲ್ಲ ಮಾಡೋದಿಲ್ಲ, ನಾನು ಅಂಥವ್ರ ಜೊತೆ ಸೇರೋದಿಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. 3ನೇ ದಿವಸ ಇಬ್ಬರದ್ದು ಮೀಟ್ ಆಗುತ್ತೆ, 4ನೇ ದಿವಸ ಮೀಟ್ ಆಗುತ್ತೆ. 5ನೇ ದಿವಸಕ್ಕೆ ಅವನು ಸ್ವಲ್ಪ ತಗೊಳ್ಳೋಣ ಡ್ರಗ್ಸ್ ಏನಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಡ್ರಗ್ಸ್ ಯೂಸ್ ಮಾಡೋದನ್ನು ಅಭ್ಯಾಸ ಮಾಡ್ತಾನೆ. 5ನೇ ದಿವಸ ತಗೋತಾನೆ, 6, 7, 8, 9 ಈ ಥರ ನಿರಂತರವಾಗಿ 1 ವಾರ 10 ದಿವಸ ತಗೋತಾನೆ. ಅವನಿಗೆ ನಾಸಾದಲ್ಲಿ ಒಂದು ವಿಜ್ಞಾನದಲ್ಲಿ ತನ್ನದೇ ಆಗಿರುವಂಥ ಒಂದು ಸಂಶೋಧನೆಯನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಈ ಡ್ರಗ್ಸಲ್ಲಿ ಏನೋ ಒಂದು ಖುಷಿ ಇರೋದು ಕಂಡು ಬಂತು ಅವನಿಗೆ. ಅವನು ಪ್ರತಿ ದಿವಸ ತನ್ನಲ್ಲಿರುವಂತಹ ಅಪಾರವಾಗಿರುವಂಥ ದುಡ್ಡನ್ನು ಗಳಿಸ್ಕೊಂಡು ಬೇರೆ ಬೇರೆ ದೇಶಗಳ ಕಡೆಯಿಂದ ಡ್ರಗ್ಸನ್ನು ತರಿಸ್ಕೊಂಡು ಡ್ರಗ್ಸ್ನ ಸೇವನೆ ಮಾಡೋದು ಶುರು ಮಾಡಿದ್ಮೇಲೆ ಅವನಿಗೆ ಅನಿಸ್ತು, ನಾನೊಬ್ಬನೇ ಸೇವನೆ ಮಾಡಿದ್ರೆ ಚೆನ್ನಾಗಿರಲ್ಲ, ಇನ್ನಷ್ಟು ಎಲ್ಲ ಮಕ್ಕಳಿಗೆ ಅಥವಾ ಬೇರೆ ಎಲ್ಲ ಜನರಿಗೆ ನನ್ನ ಡ್ರಗ್ಸನ್ನು ಹಂಚಬೇಕು ಅಂತ ಹೇಳ್ಬಿಟ್ಟು ಹೇಳಿ ತನ್ನ ದುಡ್ಡಿಂದಲೇ ಎಲ್ಲ ಡ್ರಗ್ಸ್ನ ಕೊಂಡುಕೊಂಡು ಮಾರಾಟ ಮಾಡೋದನ್ನು ಅಭ್ಯಾಸ ಮಾಡಿ ಕೊನೆಗೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಈಗಲೂ ಸಹ ಸುಮಾರು 5 ರಿಂದ 6 ವರ್ಷ ಆಗಿದೆ. ನಾಸಾದಲ್ಲಿ ವಿಜ್ಞಾನಿಯಾಗಿರುವಂಥ ಒಬ್ಬ ಸೈಂಟಿಸ್ಟು
ಇವತ್ತು ಡ್ರಗ್ಸ್ ಯೂಸ್ ಮಾಡಿ ಅದನ್ನು ಮಾರಿ ಅದರಲ್ಲಿ ಬಂದಿರುವಂಥ ಲಾಭದಲ್ಲಿ ಜೀವನ ಮಾಡ್ತಾ ಇರೋರನ್ನ ಪೊಲೀಸ್ ಏನು ಮಾಡಿದ್ರು, ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದರೆ ಚಂಚಲಗೂಡು ಜೈಲಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದಾರೆ. ಅಂದರೆ ಪ್ರಪಂಚಕ್ಕೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ತನ್ನದೇ ಆಗಿರುವಂಥ ಕೊಡುಗೆಯನ್ನು ಕೊಡುವಂಥ ಒಬ್ಬ ವ್ಯಕ್ತಿ ಡ್ರಗ್ಸ್ ಏನು ಮಾಡ್ತು ಅಂತಂದರೆ ಅಪಾರವಾಗಿರುವಂಥ ಒಂದು ಪರಿವರ್ತನೆಯನ್ನು ತಂದು ಅವನಿಗೆ ಇವತ್ತು ಜೈಲಲ್ಲಿ ಕುಂಡಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಇದು ಇವತ್ತು ಯಾರನ್ನು ಬಿಡೋದಿಲ್ಲ. ನಾನು ತಗೊಂಡ್ರೆ ನಾನು ಅಷ್ಟೇ, 8 ದಿವಸ ತಗೊಂಡ್ರೆ 9ನೇ ದಿವಸಕ್ಕೆ ನಾನು ಸಹ ನಾನು ಏನು ಮಾತಾಡಬೇಕು ಅದನ್ನು ಮಾತಾಡೋಕ್ಕಾಗೋದಿಲ್ಲ. ನನ್ನ ಕೈಲಿ ಏನು ಮಾತಾಡಬಾರ್ದು ಅದನ್ನು ಮಾತಾಡೋಕ್ಕೆ ಶುರು ಮಾಡ್ತೀನಿ. ಅದರಿಂದ ದಯವಿಟ್ಟು ನಿಮ್ಮ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಅಂತಂದರೆ, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಯಾವುದಕ್ಕೂ ಅಡಿಕ್ಟ್ ಆಗಬಾರ್ದು. ಅದು ನಮ್ಮ ಅಧೀನದಲ್ಲಿರಬೇಕೆ ವಸ್ತು ಯಾವುದಾದ್ರೂ ಆಗಿರ್ಬೋದು, ಅದು ತಿಂಡಿ ಆಗಿರ್ಬೋದು, ಪದಾರ್ಥ ಆಗಿರ್ಬೋದು, ಅಥವಾ ಬೇರೆ ಚಾಕ್ಲೇಟ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಅದನ್ನು ನಾವು ತಿನ್ನಬೇಕು ಅಂತ ಹೇಳ್ಬಿಟ್ಟು, ಅಂದರೆ ನೀವು ತಿನ್ನಿ ಬೇಡ ಅಂತ ಹೇಳ್ಬಿಟ್ಟು ಹೇಳಲ್ಲ, ಆದರೆ ಪದೇ ಪದೇ ತಿನ್ನುವಂಥದ್ದು. ಅದಿಲ್ಲ ಅಂತಂದರೆ ಸತ್ತು ಸಾಯುವಂಥ ಒಂದು ಪರಿಸ್ಥಿತಿ ಬಂದು, ಒಂದು ವ್ಯೂಸ್ ಜಾಸ್ತಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಹುಡುಗನಿಗೆ ಯಾವಾಗಲೂ ಸೆಂಡ್ ಮಾಡ್ತಾ ಯೂಟ್ಯೂಬ್ಗೆ ಸೆಂಡ್ ಮಾಡ್ತಾ ಇರ್ತಾನೆ ವಿಡಿಯೋಸ್ನ. ವ್ಯೂಸ್ ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಮ್ಮ ಮನಸ್ಥಿತಿಗಳು ಎಷ್ಟು ಜಾರಿಬಿಟ್ಟಿದ್ದಾವೆ ಅಂತಂದರೆ ಯೋಚನೆ ಮಾಡ್ಕೊಳ್ಳಿ. ತಂದೆ ಒಂದು ಮೊಬೈಲ್ ತಂದು ಕೊಟ್ಟಿಲ್ಲ, ಒಂದು ಸ್ಮಾರ್ಟ್ ಫೋನ್ ತಂದೆಯವರು ತಗೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮಗ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಘಟನೆಗಳು ಎಷ್ಟೋ ಸಲ ನಡೆದಿದೆ. ಯುವರ್ ಸ್ಮಾರ್ಟ್ ಫೋನ್ ಇಸ್ ನಾಟ್ ಯುವರ್ ಲೈಫ್. ಸ್ಮಾರ್ಟ್ ಫೋನ್ ಎಂಬತಕ್ಕಂಥದ್ದು ನಿಮ್ಮ ಲೈಫ್ ಅಲ್ಲ. ನಿಮ್ಮ ಲೈಫ್ ಅಗಾಧವಾಗಿರುವಂಥ ಲೈಫ್ ಇದೆ. ನಿಮ್ಮ ಲೈಫ್ ಹೇಗೆ ಬೇಕಾದರೂ ಕಟ್ಕೊಳ್ಳುವಂಥ ಒಂದು ನಿಮ್ಮಲ್ಲಿ ಆ ಕೆಪಾಸಿಟಿ ಇದೆ, ಆ ತಾಕತ್ತಿದೆ. ಅದನ್ನು ಕಟ್ಕೋಬೇಕೇ ಹೊರತು ಬೇರೆ ಯಾವುದೇ ಕಾರಣಕ್ಕೂ ನಿಮ್ಮ ಜೀವನವನ್ನು ಅಪವಿತ್ರ ಮಾಡ್ಕೋಬೇಡಿ. ಈಗಲಿಂದಲೇ ನಿಮಗೆ ಒಳ್ಳೆ ವಿಚಾರಗಳನ್ನ ತಲೆಗೆ ಹಾಕಿರಿ. ಮತ್ತು ತಲೆ ಹೇಗೆ ಅಂತಂದರೆ, ಎಷ್ಟು ಒಳ್ಳೆಯ ವಿಚಾರಗಳನ್ನು ನಾವು ತಲೆಗೆ ಹಾಕಿದರೂ ಸಹ ಯಾವುದಾದ್ರೂ ಒಂದು ಕೆಟ್ಟ ವಿಚಾರ ತಲೆಗೆ ಹೋಗ್ತಾ ಇರ್ತದೆ. ಅದನ್ನು ನೀವು ಗಮನವಿಟ್ಟು ಆ ಕೆಟ್ಟ ವಿಚಾರವನ್ನು ನಾವು ಒಡೆದೋಡಿಸ್ಬೇಕಾಗತ್ತೆ. ಒಡೆದೋಡಿಸಿಲ್ಲ ಅಂತಂದರೆ ತಲೆಗೆ ಹಾಕಿರುವಂಥ ಎಲ್ಲ ಒಳ್ಳೆಯ ವಿಚಾರಗಳನ್ನು ಆದಷ್ಟು ಡಿಲೀಟ್ ಮಾಡಿ ಕೆಟ್ಟ ವಿಚಾರ ಕೂತ್ಕೊಳ್ಳುತ್ತೆ. ಈಗ ನಿಮಗೆ ಬೇಕಾದರೆ ಮುಂಗಾರು ಮಲೆ ಹೀರೋ ಯಾರು ಅಂತಂದರೆ 100% ಎಲ್ಲರೂ ಸಹ ಉತ್ತರ ಕೊಡ್ತೀರ. ಯಾರು ಮುಂಗಾರು ಮಲೆ ಹೀರೋ? ಏನು ಉತ್ತರನಪ್ಪ, ಏನು ಉತ್ತರ, ವೆರಿ ಗುಡ್. ಅದೇ ನಾನು ಕೇಳಿದೆ ಒಂದು ಶಾಲೆಯಲ್ಲಿ, ಹಿಂಗೆ ಕೇಳಿದೆ, ಮುಂಗಾರು ಮಲೆ ಹೀರೋ ಯಾರು ಅಂತಂದರೆ ಗಣೇಶ ಅಂತ ಹೋದು ಎಲ್ಲರೂ ಹೇಳ್ಬಿಟ್ಟು ಉತ್ತರ. ಅದೇ ಇನ್ನೊಂದು ಕ್ವಶನ್ ಕೇಳಿದೆ, ಕರ್ನಾಟಕದ ಗಾಂಧಿ ಎಂದು ಯಾರನ್ನ ಕರೀತೇವೆ ಅಂತಂದರೆ ಅವನು ಅದೇ ಗೂಗಲ್ ಇದ್ದಾನೆ, ಮುಂಗಾರು ಮಲೆ ಹೀರೋಯಿನ್ ಯಾರು ಕೇಳ್ತಾ ಇದ್ರೆ ಅನ್ಕೊಂಡು ಪೂಜಾ ಗಾಂಧಿ ಅಂದ್ಬಿಟ್ಟ. ಅಂದರೆ ನಮ್ಮ ಮೈಂಡ್ ಹೆಂಗೆ ಅಂತಂದರೆ 2.5 hour ಅಥವಾ 3 hours ಇರುತ್ತದೆ ಒಂದು ಪಿಕ್ಚರು. ಕರೆಂಟ್ ಹೋದ್ರೆ ವಿಸಿಲ್ ಹೊಡೆದ್ಬಿಡ್ತೀವಿ. ಇಲ್ಲಿ ಭಾಷಣ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ, ನೀವು ಮಾತಾಡ್ತಿದ್ದೀರಿ. ಅದಕ್ಕೆ ಫಿಲಮ್ಗೆ 100 ರೂಪಾಯಿ 200 ರೂಪಾಯಿ ಅಥವಾ 500 ರೂಪಾಯಿ ಬ್ಲ್ಯಾಕಲ್ಲಿ ಹೋಗ್ಬೇಕಾದ್ರೆ 1000 ರೂಪಾಯಿ ಕೊಡಬೇಕು. ಆದರೆ ಇದಕ್ಕೆ ನಿಮಗೆ ಫ್ರೀಯಾಗಿ ನಿಮಗೆ ನೀರು, ನಿಮಗೆ ಬೇಕಾಗಿರುವಂಥ ತಿಂಡಿ, ನಿಮ್ಗೆ ಬೇಕಾಗಿರುವಂಥ ಫ್ಯಾನ್ಸ್ ಎಲ್ಲ ಹಾಕಿ ಯಾವುದೂ ಏನಿಲ್ಲ, ಚೆನ್ನಾಗಿ ಇಲ್ಲೆಲ್ಲ ಬಂದಿರುವಂಥ VIP ಚೆನ್ನಾಗಿ ಹೇಳುವಂಥವ್ರು ಇದ್ದಾರೆ, ಎಲ್ಲರೂ ಚೆನ್ನಾಗಿ ಹೇಳ್ತಾರೆ. ಅದನ್ನು ಕೇಳುವಂಥ ಒಂದು ವ್ಯವಧಾನ ಯಾರು ಇಟ್ಕೋತಾರೋ, ಅದನ್ನು ಕೇಳುವಂಥ ಸಾವಧಾನ ಯಾರು ಇಟ್ಕೋತಾರೋ ಖಂಡಿತವಾಗ್ಲೂ ಅವ್ರ ಮುಂದೆ ಬರ್ತೀರಿ. ಯಾರು ಕೇಳೋದನ್ನು ಬಿಟ್ಟಲ್ಲಿ ಯಾರು ಮಾತಾಡ್ತಿರೋ ಖಂಡಿತವಾಗ್ಲೂ ನಾವು ನಮ್ಮ ಜೀವನದಲ್ಲಿ ಯಶಸ್ವಿ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಸಹ ನೀವು ಇದು ಮಾಡ್ಕೊಳ್ಳಿ. ಸೈಬರ್ ಕ್ರೈಮ್, ವಿಶೇಷವಾಗಿ ಸೈಬರ್ ಕ್ರೈಮ್ ಎಲ್ಲ ಮಕ್ಕಳು ಇವತ್ತು ಸೈಬರ್ ರಿಲೇಟೆಡ್, ನೀವು ನೆಕ್ಸ್ಟ್ PUC ಡಿಗ್ರಿಗಳಲ್ಲಿ ಸೈಬರ್ ರಿಲೇಟೆಡ್ ಡಿಗ್ರಿಗಳನ್ನು ನೀವು ಮಾಡಬೇಕಾಗತ್ತೆ. ಎಲ್ಲ ಪೊಲೀಸ್ ಸ್ಟೇಷನ್ಸಲ್ಲಿ ಈಗ ನಮಗೆ ಬೇರೆ ಏನು ಕೆಲಸ ಇಲ್ಲ, ಡೈರೆಕ್ಟಾಗಿ ಕಳ್ತನ ಮಾಡುವಂಥದ್ದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಬರೀ ಇವತ್ತು ಮೊಬೈಲ್ ಮುಖಾಂತರ ಇವತ್ತು ಕಳ್ತನಗಳು ಜಾಸ್ತಿ ಆಗಿಬಿಟ್ಟಿದೆ. ಸರ್ ಹೇಳ್ತಾ ಇದ್ರು ಪೊಲೀಸವ್ರ ಜವಾಬ್ದಾರಿ ಜಾಸ್ತಿ ಇದೆ ಅಂತ. ನಮ್ದಲ್ಲ 2023ರಲ್ಲಿ ಕೇಸಸ್ ಆಗಿದ್ದು ಬರೀ 4-5 ಕೇಸಸ್ ಆಯಿತು. 2024ರಲ್ಲಿ ಸೈಬರ್ ಅಪರಾಧಗಳ ಕೇಸಸ್ಸು 15 ಕೇಸ್ ಆಯಿತು. ಡ್ರಗ್ಸು ಮಂಗಳೂರಲ್ಲಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ ಒಂದೇ ಸ್ಟೇಷನಲ್ಲಿ 200 ಕೇಸಸ್ ಆಗಿದೆ. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು 10 ಜನ ಯಾರನ್ನಾದ್ರೂ ನಾವು ರ್ಯಾಂಡಮ್ ಆಗಿ ಚೆಕ್ ಮಾಡಿದ್ರೆ 8 ಜನಕ್ಕೆ ಡ್ರಗ್ಸ್ ಯೂಸ್ ಮಾಡುವಂಥ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವು ತುಂಬ ನಿಯರ್ ಇದ್ದೀವಿ. ನಾವು ಇಡೀ ಡ್ರಗ್ಸು ಆ ಜಾಲಕ್ಕೆ ಸಿಗಾಕೊಳ್ಳುವಂಥ ಎಲ್ಲ ನಿಯರ್ ಹತ್ತಿರದಲ್ಲಿದ್ದೀವಿ. ಯಾವುದೇ ಕಾರಣಕ್ಕೂ ಯಾರು ಸಹ ಆ ಥರ ಮಾಡ್ಕೋಬೇಡಿ. ಡ್ರಗ್ಸ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ, ಬಹಳ ಇಂಪಾರ್ಟೆಂಟು. ಆಮೇಲೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಟೇಬಲ್ ಇದೆ, ಒಂದು ಟೇಬಲ್ ಮೇಲೆ ಒಂದು ಸಣ್ಣ ಎಕ್ಸ್ಪರಿಮೆಂಟ್ ಮಾಡಿದ್ರಂತೆ. ಒಂದು ಟೇಬಲ್ ಮೇಲೆ ಒಂದು ಬಿಯರ್ ಬಾಟ್ಲು, ಆಮೇಲೆ ಒಂದು ಬಾಟ್ಲು ತುಂಬ ಹಾಲು. ಕಾಂಪಿಟೇಷನ್ ಯಾರ್ಯಾರಪ್ಪ ಅಂತಂದರೆ ಒಂದು ತಂದೆ ಮತ್ತು ಮಗ.
ತಂದೆ ಮತ್ತು ಮಗನ ಅಲ್ಲಿ ನಿಲ್ಲಿಸಿದ್ರು. ಇಲ್ಲೇ ಟೇಬಲ್ ಮೇಲೆ ಒಂದು ಬಿಯರ್ ಬಾಟ್ಲು ಮತ್ತು ಒಂದು ಹಾಲಿನ ಬಾಟ್ಲಿಟ್ರು. ಅಪ್ಪ ನೋಡ್ದ, ಈಗ ಅನ್ಕಂಡ ನನ್ನ ಮಗ ನನಗಿಂತ ಮೊದಲೇ ಎತ್ಕೊಂಡು ಬೀರ್ ಬಾಟ್ಲಿಯನ್ನು ತಗೋತಾನೆ ಅಂತ ಹೇಳ್ಬಿಟ್ಟು ಓಡಿ ಬಂದು ಬೀರ್ ಬಾಟ್ಲ್ ಇಟ್ಕೊಂಡು ಗಡಗಡ ಗಡಗಡ ಅಂತ ಕುಡಿದ್ಬಿಟ್ಟ. ಆ ಮಗು ಸಣ್ಣದಿತ್ತು, ಆ ಮಗು ಹೀಗೆ ನೋಡ್ತು. ಆ ಮಗು ಬಂತು, ಆ ಹಾಲು ಬಾಟ್ಲು ತಗೊಂಡು ಹಾಗೆ ಕುಡಿದು, ನಮ್ಮಪ್ಪನಿಗೆ ಯಾಕೆ ಈ ಹಾಲು ಬಾಟ್ಲ್ ಇತ್ತಲ್ಲ, ಹಾಲು ಬಾಟ್ಲು ತಗೋಬೋದಾಗಿತ್ತಲ್ಲ, ಯಾಕೆ ಬೀರ್ ಬಾಟ್ಲು ಕುಡ್ದ ಅಂತಂದರೆ, ಇವನು ಅದಕ್ಕೇನೆ ನಮ್ಮ ಅಪ್ಪ ಬಂದು ನಮ್ಮ ಅಮ್ಮನ ಹತ್ರ ಎಲ್ಲ ಜಗಳ ಮಾಡೋದು ಡೈಲಿ, ಇದನ್ನು ಕುಡ್ದೆ ಅದನ್ನು ಕುಡ್ತಿದ್ರೆ ತುಂಬ ಚೆನ್ನಾಗಿರ್ತಿದ್ದ, ಅದಕ್ಕೆ ನಮ್ಮಪ್ಪ ಬಿಯರ್ ಬಾಟ್ಲು ಕುಡಿದು ನಾಯಿ ತೊಡೆ ಮೇಲೆ ಮಲಗ್ದ, ಅದಕ್ಕೆ ನಾನು ಹಾಲು ಬಾಟ್ಲು ಕುಡಿದು ನಮ್ಮ ತಾಯಿಯ ತೊಡೆ ಮೇಲೆ ಮಲಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮಗು ಹೇಳ್ತಾನೆ. ಹಾಗಾದರೆ ನಾವೆಲ್ಲರೂ ಸಹ ಇಲ್ಲಿರುವಂಥವರು ತಂದೆ ಕ್ಯಾಟಗರಿಗೆ ಸೇರಬೇಕಾ, ಮಗುವಿನ ಕ್ಯಾಟಗರಿಗೆ ಸೇರಬೇಕಂತ ನೀವೇ ನಿರ್ಧಾರ ಮಾಡ್ಕೊಳ್ಳಿ ದಯವಿಟ್ಟು. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ತುಂಬ ಚೆನ್ನಾಗಿದೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವೈ ಹ್ಯಾತ್ಮನೋ ಬಂದು ಆತ್ಮೈವ ರಿಪುರಾತ್ಮನಃ. ನಮ್ಮನ್ನು ನಾವೇ ಉದ್ಧರಿಸ್ಕೋಬೇಕು. ಭಗವಾನ್ ಬುದ್ಧ ಬರೋದಿಲ್ಲ, ಮಹಾವೀರ ಬರೋದಿಲ್ಲ, ಶ್ರೀಕೃಷ್ಣ ಬರೋದಿಲ್ಲ, ಯಾರೂ ಬರೋದಿಲ್ಲ ನಮ್ಮ ನೆರವಿಗೆ. ನಮ್ಮ ನೆರವಿಗೆ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೋಬೇಕು. ಸೆಲ್ಫ್, ನಾನು ಏನು ಮಾಡ್ತಾ ಇದ್ದೀನಿ ಡೈಲಿ, ಕ್ಷಣ ಕ್ಷಣ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಥಾಟ್ಸ್ ಏನು, ನನ್ನ ಫ್ರೆಂಡ್ಸ್ ಯಾರಿದ್ದಾರೆ, ನಾನು ಏನು ಓದ್ತಾ ಇದ್ದೀನಿ, ಮೊಬೈಲಲ್ಲಿ ಏನು ನೋಡ್ತಾ ಇದ್ದೀನಿ ಅಂತ ಪ್ರತಿ ದಿವಸ ಚೆಕ್ ಮಾಡ್ಕೋಬೇಕು. ಅದರ್ವೈಸ್ ನಮ್ಮ ಜೀವನವನ್ನು ನಾವು ಈಸಿಯಾಗಿ ನಾವು ಕಳ್ಕೊಂಡ್ಬಿಡ್ತೀವಿ. ಪುತ್ತೂರು ಇದು ಶೈಕ್ಷಣಿಕವಾಗಿರುವಂಥ ಒಂದು ಹಬ್ಬು. 30,000 35,000 40,000 ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸವನ್ನು ಕಲ್ತ್ಕೊತಾ ಇದ್ದಾರೆ. ಈ ಒಂದು ಪುತ್ತೂರು ಇಡೀ ಪ್ರಪಂಚ ಕಂಡಂತಹ ಒಂದು ಉತ್ತಮವಾಗಿರುವಂಥ ಒಂದು ಶೈಕ್ಷಣಿಕ ಕ್ಷೇತ್ರ. ಈ ಕ್ಷೇತ್ರವನ್ನು ನಾವು ಪವಿತ್ರ ಮಾಡಬೇಕೇ ಹೊರತು ಇಲ್ಲಿ ಯಾವುದೇ ಕಾರಣಕ್ಕೂ ಡ್ರಗ್ಸ್ ಯಾವುದೇ ಕಾರಣಕ್ಕೂ ನಾವು ಬಿಡಬಾರ್ದು. ನಾವು ನಮ್ಮ ಪುತ್ತೂರು ಗ್ರಾಮವನ್ನು ಡ್ರಗ್ಸ್ ಪುತ್ತೂರು ಎಂಬುದಾಗಿ ಮಾಡೋದಕ್ಕೆ ಬೇಕಾಗಿ ನೀವೆಲ್ಲರೂ ಕೈ ಜೋಡಿಸ್ಬೇಕು. ಸುಮ್ಮನೆ ಸಬ್ ಇನ್ಸ್ಪೆಕ್ಟ್ರು, ಆಮೇಲೆ BO ಸಾರು ಮತ್ತು ಡಾಕ್ಟರ್ ಅವರು ಮತ್ತು JC ಅವರು ನಾವಷ್ಟೇ ಕೈ ಜೋಡಿಸಿದ್ದು ಸಾಕಾಗೋದಿಲ್ಲ. ನೀವೆಲ್ಲರೂ ಸಹ ಬಲವಾಗಿ ನಮಗೆಲ್ಲ ಕೈ ಜೋಡಿಸಿದ್ದೆ ಆದರೆ ಖಂಡಿತವಾಗ್ಲೂ ಸಹ ಪುತ್ತೂರನ್ನು ನಾವು ಡ್ರಗ್ಸ್ ಮುಕ್ತ ಪುತ್ತೂರನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮಕ್ಕಳೇ, ನೀವು ದಯವಿಟ್ಟು ಪ್ರತಿಯೊಬ್ಬರು ಸಹ ನಿಮ್ಮ ಜೀವನದಲ್ಲಿ ಒಂದು ಕೆಟ್ಟ ಅಭ್ಯಾಸ ಏನಿದೆ ಅದನ್ನೆಲ್ಲವನ್ನೂ ಆಚೆ ಹಾಕಿ ಚೆನ್ನಾಗಿ ನಿಮ್ಮ ಜೀವನವನ್ನು ಫ್ರೂಟ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಭಾಗ್ಯಶ್ರೀಗೆ ವಿಶೇಷವಾಗಿರುವಂಥ ಒಂದು ಧನ್ಯವಾದಗಳು ಹೇಳಬೇಕು. ನನಗೆ ಚೆನ್ನಾಗಿರುವಂಥ ಒಂದು ವೇದಿಕೆಗಳನ್ನು, ನನಗೆ ಸುಂದರವಾಗಿರುವಂಥ ಒಂದು ವೇದಿಕೆಗಳನ್ನು ನನಗೆ ಅವಕಾಶ ಮಾಡಿಕೊಡ್ತಾರೆ. ಒಂದು ಅದ್ಭುತವಾಗಿ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೀಲಿ, ಕಾರ್ಯಕ್ರಮ ಇನ್ನಷ್ಟು ಹೆಚ್ಚು ಮಕ್ಕಳಿಗೆ ಇದು ಪ್ರೇರಣೆಯಾಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟರೆ. ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು.